ಯುವಕನೋರ್ವ ತನ್ನ ಪ್ರೇಯಸಿ ಹಾಗೂ 6 ತಿಂಗಳ ಮಗುವನ್ನ ಕತ್ತು ಸೀಳಿ ಕೊಲೆಗೈದಿರುವಂತಹ ದಾರುಣ ಘಟನೆ ನಡೆದಿದೆ. ದೆಹಲಿಯಲ್ಲಿ ಈ ಘಟನೆ ನಡೆದಿದ್ದು ಉತ್ತರಾಖಂಡ ಮೂಲದ ನಿಖಿಲ್ ಎಂಬಾತ ಈ ಕೃತ್ಯ ಎಸಗಿದ್ದು ಆತನನ್ನ ಬಂಧಿಸಲಾಗಿದೆ. ನಿಖಿಲ್ ಮತ್ತು ಸೋನಲ್ 2023ರಲ್ಲಿ ಕಾರ್ಯಕ್ರಮವೊಂದರಲ್ಲಿ ಭೇಟಿಯಾಗಿದ್ರು. ಇಬ್ಬರ ನಡುವೆ ಪ್ರೀತಿ ಹುಟ್ಟಿತ್ತು. ಬಳಿಕ ದೈಹಿಕ ಸಂಪರ್ಕ ಬೆಳೆದು ಸೋನಲ್ ಗರ್ಭಿಣಿಯಾಗಿದ್ಲು. ಅವಿವಾಹಿತರಾಗಿದ್ದ ಹಾಗೂ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದ ಇಬ್ಬರಿಗೂ ಮಗುವನ್ನ ಸಾಕಲು ಇಷ್ಟವಿರಲಿಲ್ಲ. ಗರ್ಭಪಾತ ಮಾಡಿಸುವಲ್ಲಿ ವಿಫಲರಾದ ಹಿನ್ನೆಲೆ 2024ರಲ್ಲಿ ಮಗು ಜನಿಸಿತ್ತು. ಆ ಮಗುವನ್ನ ಅಲ್ಮೋರಾದಲ್ಲಿ ಅಪರಿಚಿತ ವ್ಯಕ್ತಿಗೆ 2 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ್ರು. ಈ ಹಣದಿಂದ ಅವರು ದೆಹಲಿಗೆ ಸ್ಥಳಾಂತರಗೊಂಡಿದ್ರು. ಈ ನಡುವೆ ಸೋನಲ್ಗೆ ರಶ್ಮಿ ಎಂಬಾಕೆಯ ಪರಿಚಯವಾಗಿತ್ತು. ನಿಖಿಲ್ ಜೊತೆ ಜಗಳವಾದಾಗಲೆಲ್ಲ ಸೋನಲ್ ರಶ್ಮಿ ಮನೆಗೆ ಹೋಗ್ತಾ ಇದ್ಲು. ಹೀಗಾಗಿ ಸೋನಲ್ ರಶ್ಮಿಯ ಪತಿ ಜೊತೆ ಸಂಬಂಧ ಹೊಂದಿದ್ದಾಳೆ ಎಂಬ ಅನುಮಾನ ನಿಖಿಲ್ಗೆ ಬಂದಿತ್ತು. ಈ ನಡುವೆ ಸೋನಲ್ ಮತ್ತೆ ಗರ್ಭಿಣಿಯಾಗಿದ್ದು ಆಕೆ ಹೆರಿಗೆಯಾಗಿ ತನ್ನ ಈ ಮಗುವನ್ನ ಉಳಿಸಿಕೊಳ್ಳಲು ಬಯಸಿದ್ಲು. ಆದರೆ ರಶ್ಮಿ ಮನೆಯಲ್ಲಿ ಉಳಿದುಕೊಂಡಿದ್ದ ಸೋನಲ್ ಅಣ್ಣ ನಿಖಿಲ್ ಹಿಂದಿರುಗುವಂತೆ ಮನವೊಲಿಸಲು ಪ್ರಯತ್ನಿಸಿದ್ದ. ಅಂದು ಯಾರೂ ಇಲ್ಲದ ಸಮಯ ನೋಡಿ ಆಕೆ ಮನೆಗೆ ಹೋಗಿ ಮೊದಲು ಸೋನಳನ್ನ ಕೊಲೆ ಮಾಡಿದ್ದಾನೆ. ಬಳಿಕ ಮಗುವಿನ ಬಾಯಿಗೆ ಟೇಪ್ ಅಂಟಿಸಿ ಕತ್ತು ಕೊಯ್ದು ಹತ್ಯೆ ಮಾಡಿದ್ದಾನೆ ಈ ಪಾಪಿ. ಬಳಿಕ ತನ್ನ ಮನೆಗೆ ಹೋಗಿ ಆತ್ಮಹತ್ಯೆಗೆ ಕೂಡ ಯತ್ನಿಸಿದ್ದಾನೆ. ಅದು ವಿಫಲವಾದಾಗ ಊರು ಬಿಟ್ಟು ಪರಾರಿಯಾಗಲು ಯತ್ನಿಸಿದ್ದು ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾನೆ.